ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ, ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಅಂದರೆ ತುಂಬ ಜನ ಕೇಳ್ತಾರೆ, ಸೊ ನಮ್ಮ ಎಪಿಸೋಡ್ ಯಾವಾಗ ಬರುತ್ತೆ ಅಂದರೆ ತುಂಬ ಜನ ನಂಬರನ್ನು ಕಳಿಸ್ತಾರೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಕೆಲವರಿಗೆ ಕಾಲ್ ಮಾಡ್ತೀವಿ, ಕೆಲವೊಂದು ಸತಿ ರಿಸೀವ್ ಆಗಲ್ಲ, ಕೆಲವೊಂದು ಸತಿ ಸ್ವಿಚ್ ಆಫ್ ಇರುತ್ತೆ, ಕೆಲವೊಂದು ಸತಿ ನಾಟ್ ರೀಚಬಲ್ ಇರುತ್ತೆ. ಸೊ ಈ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಓಕೆ, ಸೊ ನಾವು 100% ನೀವು ಕೊಟ್ಟಿರುವಂಥ ನಂಬರಿಗೆ 100% ನಾವು ಕಾಲ್ ಮಾಡ್ತೇವೆ. ಅದ್ರ ಜೊತೆಗೆ ನೀವು ಕಾನ್ಸೆಪ್ಟನ್ನು ಕಳಿಸಿ, ಯಾಕಂದರೆ ವಿದೌಟ್ ಕಾನ್ಸೆಪ್ಟ್ ನಾವು ಮಾಡಿದ ಕಾನ್ಸೆಪ್ಟ್ ನಿಮಗೆ ಅಷ್ಟೊಂದು ಇಷ್ಟ ಆಗಲಿಕ್ಕಿಲ್ಲ. ಓಕೆ, ಸೊ ನೀವು ಕಳಿಸಿರುವ ಕಾನ್ಸೆಪ್ಟ್ ಇದ್ದರೆ ಸ್ವಲ್ಪ ಈಸಿಯಾಗಿ ನಮಗೆ ಪ್ರ್ಯಾಂಕ್ ಮಾಡ್ಬೋದು. ಆ್ಯಂಡ್ ಕೆಲವರಿಗೆ ಕಾನ್ಸೆಪ್ಟು ಓಕೆ ನಮಗೆ ಆಗಲ್ಲ, ಕೆಲವರಿಗೆ ಕಾನ್ಸೆಪ್ಟು ನಮಗೆ ಕಳಿಸ್ಲಿಕ್ಕೆ ಆಗಲ್ಲ, ನೀವೇ ಹೇಳಿ ಅಂತ ಹೇಳಿದ್ರು ಕೂಡ ನೋ ಪ್ರಾಬ್ಲಮ್. ಸೊ ಈಸಿಯಾಗಿ ನಮಗೆ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ನಿಮ್ಮ ಒಂದು ಕಾನ್ಸೆಪ್ಟ್ ಇದ್ದರೆ ಸೂಪರಾಗಿ ಅವರನ್ನು ಪ್ರ್ಯಾಂಕ್ ಮಾಡ್ಬೋದು. ಆ್ಯಂಡ್ ನಂಬರನ್ನು ಪರ್ಫೆಕ್ಟಾಗಿ ನಂಬರನ್ನು ಕಳಿಸಿ, ಆ್ಯಂಡ್ ನಿಮ್ಮ ಹೆಸರನ್ನು ಕಳಿಸಿ, ಆ್ಯಂಡ್ ಅವರ ಹೆಸರನ್ನು ಕಳಿಸಿ, ಆ್ಯಂಡ್ ಅವರ ಪ್ಲೇಸನ್ನು ಕಳಿಸಿ, ಎಲ್ಲಿಂದ ಆ್ಯಂಡ್ ಎಲ್ಲಿ ಇರ್ತಾರೆ ಅವರು ಸಹಜವಾಗಿ. ಸೊ ಆ ಒಂದು ಪ್ಲೇಸ್ ಕಂಪ್ಲೀಟ್ ಡೀಟೇಲನ್ನು ಕಳಿಸಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಜಿತೇಶ್ ಅವರು ನಂಬರ್ ಕೊಟ್ಟಿದ್ದಾರೆ. ಸೊ ಅವ್ರ ತಂದೆಯ ನಂಬರನ್ನೇ ಕೊಟ್ಟಿದ್ದಾರೆ. ಸೊ ಅವ್ರ ತಂದೆ ಹೆಸರು ರಾಮಣ್ಣ ಅಂತೆ. ಸೊ 65 years ಅವರಿಗೆ, ಆ್ಯಂಡ್ ಲೇಡೀಸ್ ಟೈಲರ್. ಓಕೆ, ಸೊ ಇವರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ. ಬಟ್ ಕಾನ್ಸೆಪ್ಟ್ ಏನಿಲ್ಲ, ನಾವೊಂದು ಡ್ರೆಸ್ ಕೊಟ್ಟಿದ್ದೇನೆ, ಅಂದರೆ ನಂದಲ್ಲ, ಸೊ ನನ್ನ ಹೆಂಡತಿಯ ಡ್ರೆಸ್ಸನ್ನು ಕೊಟ್ಟಿದ್ದೇವೆ. ಫಾರ್ ಎಕ್ಸಾಂಪಲ್, ಡ್ರೆಸ್ ಹೊಲಿಸಿದ್ದು ಕರೆಕ್ಟ್ ಆಗಲಿಲ್ಲ, ಬ್ಲೌಸನ್ನು ನೀವು ಸ್ಟಿಚ್ ಮಾಡಿದರೆ ಒಂದು ಕೈ ಉದ್ದಾಗಿದೆ, ಒಂದು ಕೈ ಗಿಡ್ಡಾಗಿದೆ. ಸಿ ಒಂದು ಕಾನ್ಸೆಪ್ಟು. ಸೊ ನಮ್ಮ ರಾಮಣ್ಣವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ ನೋಡೋಣ, ಬನ್ನಿ. ರಾಮಣ್ಣ, ಓಲರ್ ರಾಮಣ್ಣ ಯಾನಿ ಪ್ರಕಾಶಿ ಮಲ್ಲ ಅಮ್ಮಿನ ಕಂಡನಿ ಇರೆಗೆ ಡ್ರೆಸ್ ಕೊಡ್ತಾರೆ ಗೊತ್ತಾ, ಡ್ರೆಸ್ ಪೋಲರಿಗೆ ಮೌಲಿ ಲತಾ ಲತಾನ ಕಂಡನಿ ಬಾತಿರ್ನು ಇರಗೆ ಡ್ರೆಸ್ಸಿಗೆ ಅಂತಾರೆ ಗೊತ್ತಾ, ಡ್ರೆಸ್ ಒಂದು ಪೊಲ್ಲರಿಗೆ ರಾಕಿ ಮೊರಣಿ ಒಂಜು ಎರಡು ದುಂಬು ಕೊಡ್ತಿರ್ಗೆ ಅಲ್ಲಿ ಪತ ಹತ್ತಲ್ಲೇ ಆಡ ಸರಿ ಆತಿ ರಾಮಣ್ಣ ಅಲ್ಲಿಗೆ ಪಂಡ್ರೆ ನಾಚಿಗೆ ಅಪ್ನಿರಡ ಆಡ ಇರಾವ್ ಹೆಚ್ಚಿನ ಪೊಲ್ಲು ದಿನ ಸರಿ ಆತು ಜಿಂದು ಅಲ್ಲಿ ಬಂದ್ಬಿಡಿ ಅಲ್ಲಿಗೆ ಏನ್ ಪಂಡೆ ಏನ್ ಕಾಲ್ ಮಾಡಿ ಪನ್ಪ ಅಲ್ಲಿ ಬಂದ್ಬಿಟ್ಟು ಬಡ್ಚಿ ಅಂದೆ ಅತ್ತೆ ಮಿಸ್ಟೇಕ್ ಆತ ಏನೋ ಗೊತ್ತುಂಡೆ. ಒಂಜಿ ಕೈ ಕುದ್ದೆ ಒಂಜಿ ಕೈ ಉದ್ದ ಅಂದಾರ ರಾಮಣ್ಣ ಇರೆಗೆ ಆಪುಂಡ ಆಪುಜಿ ಬರೋಡ ತೀರೆ ಓಲಾರ ಇರೆ ಅದ ಅಂಗಡುಲ್ಲರ್ ಅನ್ನ ಇರೆ ಇಂಚಾಲ್ ಬರ ಬಲ್ಲಿತ್ತದೆ ಒನಸಾಡೆ ಇರ್ನ ಒನಸಾಡೆ ದಾದ ಸ್ಪೆಷಲ್ ಅದ ಇರೆಗೆ ಓ ಅದು ಒಂಜಿ ಕುದ್ದೆ ಆತ್ರ ಅಂದ್ ಕರೆಕ್ಟ್ ಎಂಕ್ ಅವು ಬೆಚ್ಚ ಆತನ ಗೊತ್ತಾಂಡೆ ಆಲೆ ಒಟ್ರಸಿ ಆತ ಖರ್ಚು ಬರ ಮಲ್ತದ ಮಾರ ಆಲಿತೆ ಬುಲ್ತಂದುಲ್ಲ ಗೊತ್ತುಂಡೆ ಬಾಕಿ ಹೆಂಗೆ ಏನೇ ಗೊತ್ತನೆ ಹೆಂಗ ಒಟ್ರಸಿ ಬೆಚ್ಚ ಆಪ ಗೊತ್ತನೆ ಅಲ್ಲ ಚೊರೆ ಆಲ್ಪೋರ್ ಮಾರ ಇಲ್ಲಾಡಿ ಕಡೆ ಇರೆಗೆ ಬಂಗ ಹಾಪುಂಡೆ ಇರು ಫಸ್ಟೇ ಬಂತುಡತ್ತೆ ಐತೆ ಅವಳ ಸೀಸನ್ ಅದ ಇರೆಗೆ ಸೀಸನಾ ರಾಮಣ್ಣ ಸೀಸನ್ ಐತೆ ಸೀಸನ್ ಅದೇ ಈ ರೀತಿ ಬಿಸಿ ಇರಿ ಅತ್ತೆ ಪಾತ್ರೆ ಇರಿ ಕಿರಿಕಿರಿ ಹಾಪಣ ಬಿಡ್ಚಿ ಮಾರ ಕಾಲ್ ಕಟ್ ಮಾಡ್ಪಾನೆ ಯಾನಿ ಪ್ರಕಾಶಿ ಲತನ ಕಂಡ ನೀವತ್ತೇನು ಶಿರುವ ಅದೇ ಓಯ್ ಒಂದು ಏನ ಗೊತ್ತನೆ ಇತ್ತೆ ಏನ್ ಅಲ್ಪ ಹೆಂಗ್ ಕವ್ಯ ಮಂಡೆ ಚಾತನ ಇತ್ತೆ ಆಲಿತೆ ಒಂಜೇ ಚೊರೆ ಮಾರೆ ಆಲಿತೆ ಉಳ್ಳಲ್ ಮುಲೆ ಉಂತೆ ಪಾತ್ರೆ ಉಂಟು ಅದೇನ ಅಲ್ಪ ರಾವಣ್ಣ ಮನ್ಪಿದುಲೆ ಆತ ಬಂಗ ಬಿಡ್ದು ಎಂಕುಲು ಸೀರೆಗೆ ಎತ್ತು ಕೊಡ್ಬಿಡ್ ಮಾರ ಈ ಇಂಚ ಮಲ್ತಾಡಿ ಇಂಚ ಅಂದೆ ಒಂಜಿಕಾಯಿ ಏರಳ ಕುದ್ದೆ ಮಲ್ಪಿರಿ ರಾಮಣ್ಣ ಅಂದ್ ಒಂಜಿಕಾಯಿ ಕುದ್ದೆ ಫುಲ್ಲು ಇರು ಏನು ತೂದು ಪೊಲ್ದಾರ ಮಾರ
ಇರ ಮಗನ ಕ್ಲೋಸ್ ಫ್ರೆಂಡ್ ಯಾರು ಜೀತುಲ್ಲದೆ ಅಂದ ఆయన ಕ್ಲೋಸ್ ಫ್ರೆಂಡ್ ಯಾರು ಯಾನ ఆయన ತೂತು ఆయన ಮೋನ ತೂತು ಇರಗೆ ಬಡದಿಲ್ಲ ಬಂಡ ಅವರನ್ನ ಕ್ಲೋಸ್ ಫ್ರೆಂಡ್ ಪಪ್ಪ ಮಾರ ಕೊಡ್ತವಲ್ಲ ಅಂದೆ ಎಂಚಿನ ಅವಸ್ಥೆ ಮಾರ ಏನ್ ಆಲ್ಬಿಡುತ್ತೆ ಒಂದು ರಾಕಿನ ಒಂದು ಗುಜರಿಗೆ ಮಾಡ್ಣ ಅದು ಇಂಜಿನ ಮಣ್ಣು ಕೈಕುಂಟ ಆತ್ ಕಾಸ್ಟ್ ಇದ್ದ ಒಂಜಿ ರಾಕಿನಿ ಅನ್ನ ಕೈಕುಂಟು ಯೂಸ್ ಮಾಡ್ಪಣ ಕೈಕುಂಟು ಮಾಡ್ದೆ ಸಿರುವಡು ಕೊರ ನಾನು ಎನ್ನ ಇಲ್ಲಿ ಸಿರುವತಿ ರಾಮಣ್ಣ ಯಾ ಬನ್ಬೇಕಲ್ಲಿ ಈತ ಈನ ಅಲ್ಬಿಡು ಮಲ್ಲಿ ಗೊತ್ತ ಹೆಂಗ್ ಗೊತ್ತಿರತ್ತೆ ಅನ್ನ ಈರೆಗೆ ಅನ್ಕೋರ್ನ್ಯ ಫೋನ್ ಬೆಚ್ಚವಾತೇರ್ ನೀರು ಇತ್ತೆ ಬೆಚ್ಚವಾತೇರ್ ನೀರು ಬೆಚ್ಚವಾತೇರ್ ಈ ನಮ್ನಿ ಬೆಚ್ಚ ಪಾತ್ರ ಬರ್ಲಿ ಓಯ್ ರಾಮಣ್ಣ ರಾಮಣ್ಣ ಈ ನಮ್ನಿ ಬೆಚ್ಚ ಪಾತ್ರ ಅಲ್ಲಿ ಒಂಜಿ ಒಂಜಿ ಕುದ್ಯ ಒಂಜಿ ಉದ್ದ ಮಾಡ್ತಾನೆ ಇಂಚ ರಾಮಣ್ಣ ಇರೆ ಓ ಒಂದೇ ಇರ್ನ ಬ್ಲೌಸ್ ರಾಖಿ ಹೌದಾ ಅಂದು ಇದು ಅವೇನ್ ದಾದ ಅಲ್ಪರ ಚೂಡಿದಾರ ಆಡಲ್ಲ ಇಂಜಿನ್ ಫಿಕ್ಸ್ ಮಾಡಿ ಕುಲ್ಲವಲ್ಲಿ ಮಾರ ರಾಕಿಗೆ ದಾಲ ಅಲ್ಪರ ಅಪ್ಪ ಕೈ ಕಾಡ್ಪರ ಅಪ್ಪಡಿ ಅತ್ತ ಕೈ ಕಾಡ್ತ ಕುಲ್ಲವಡಾನೆ ಬರ ಬೆಚ್ಚಾಪಣಿ ರಾಮಣ್ಣ ಯಾರು ಇರೋ ಮರ್ಯಾದೆ ಕೊರ್ಪಣಿ ಕರೆಕ್ಟ್ ಗೊತ್ತುಂಡೆ ಇರ ಒಂಜಿ 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 ಮರ್ಯಾದೆ ಕೊಡ್ತಾರೆ ನಮ್ಮ ಮಾತಾಡಿ ನಮ್ಮ ಬೆಚ್ಚಾಣ ಡ್ರೆಸ್ ಬೆಚ್ಚಾಪ ಎಂಗಳು కూడా తెలుతుందిల్లారు అంద ఇది అందజావరకి ఏం దాదాలు పడితాని ಶಾಂತಿ ಗುಡ್ಡೆ ಗೊತ್ತನೆ ಶಾಂತಿ ಗುಡ್ಡೆ ಲತಲ್ಲ ಗೊತ್ತನೆ ಲತಾ ಪಾತದ ಒಂದು ಇಲ್ಲ ಸ್ವಲ್ಪ ಕಾಯ್ತಲ್ಲಿ ಒಯ್ ಗೊತ್ತಾಣಿರಿಗೆ ಲತಾನ ಕಂಡನಿ ಮಾತೇನೆ ನಾನು ಆಲ್ ಹೊಕ್ಕಡೆ ಮೂಲ ಕುಲೊಂದು ಒಂದು ಪಾತ್ರ ಅಂದುಲ್ಲ ಅಲೆ ಎಂತ ಭಾಷೆ ಇಜ್ಜಿ ಇದೇನಲ್ಪಲ ಅಲೆಗೆ ಏನೋ ಹೋದ್ರಿ ಆಲ್ ಒಟ್ರಾಸಿ ಮಂಡಿ ಹೆಚ್ಚಿಡಲ್ಲ ಯಾನ್ ಏಪಲ ಸೀರೆ ಎತ್ಕೊರ್ಪಿ ಗೊತ್ತುಂಡೆ ಅಲೆಗೆ ಈ ಸತಿ ಏನನ್ನ ಫಂಡಲ್ಲ ಅಲ್ಲ ಇಂಜಿನ ಒಂಜಿ ಡೈಲಾಗ್ ಬುಡಿಯಲ್ಲ ಹೆಂಗ ಬೆಚ್ಚಾಡ್ ನಾನು ಐಕ ಒಂಜಿ ಏತ ಐಕ 16,000 ಸೀರೆ ಮೂಲ ಎಂಕಲ್ಲ ಬಂಗ ಆಯ್ತು ಅಲ್ಲೇ ಗೊತ್ತುಜ್ಜಿ ಚೈನ್ ಆಡೋದು ಇಬ್ರು ಆಡಬಿಟ್ಟ ಬರ್ತೀರಿ ಮಗ ಸೈತ್ಯ ಆಡೋದು ಮಗ ಬ್ಯಾತಾರ ಸಾಲ ಬಂದೆ ಅಲ್ಲ ಕಿರಿಕಿರಿ ತಡೆಯೋಜಿ ಓಯ್ ರಾಮಣ್ಣ ಎರಬೋಡು ಪಂಜೋಲ್ಲ ಪುರ ಕಿರಿಕಿರಿ ತಡೆಯೋಜಿ ಆಡ ಇದೊಂದು ಇಂಚ ಆಡ ಬಾರಿ ಬಂಗ ಒಂದು ಹೆಂಗ್ ಬೆಚ್ಚಾತ ಒಂಜಿ ಕೈ ಕುದ್ಯ ಒಂಜಿ ಕೈ ಉದ್ದ ಬಣ್ಣಗೆ ಇಂಜಿನಿ ರಾಮಣ್ಣ ಇತ ಯಾ ಮನ್ಪಿನಿ ರಾಮಣ್ಣ ಒಂದು ಈರೆ ಫುಲ್ಲು ನಾ ತೇರಲ್ಲ ಉಳ್ಳೇರ ಸೈಡ್ ಪಟ ಅದತ್ ಯಾನಿತ್ತ ಮೂಲುಲ್ಲೆ ಕುಡ್ಲಾಡುಲ್ಲೆ ಗೊತ್ತಾಡ ಯಾನ್ ಕುಡ್ಲಾಡುಲ್ಲೆ ಆಲ್ ಬರ್ರೇಕೇನು ಜೋಲು ಇರ್ನ ಅಂಗಡಿ ನಾಚಿಗೆ ಪತ್ರ ಡ್ರಾಪ್ಡಿ ನಾಚಿಗೆ ಪತ್ರ ಡ್ರಾಪ್ ಮೂಲ 16,000 ರೂಪಾಯಿ ಲಾಸ್ ಆತನಿ ಇತ್ತೆ ಒಂದು ಆಲ್ ಬಂಪಿನಿ ಪತ್ತೊಬ್ಬರ ನಾಚಿಗೆ ಆಪಣ ನಾ ಯಾ ಬಣ್ಣ ಅವೇನ ಪಾಡು ಮಾರೆ ನಾಚಿಗೆ ಆಪಣ ಏನ್ ಅದೇ ಈ ರಾಕಿ ಬಂಡೆ ಅಲ್ಲಂಟು ಪೋಲಿ ರಾಮಣ್ಣ ಅದೇ ಎಂಕಲ ಹಿಡಿತೆ ಮಚ್ಚ ಚುಂಡು ಅವು ಪುಟ್ಲಿ ರಾಮಣ್ಣ ಮತ್ತೆ ನಾನು ಇರಡಿಗೆಯನ್ನು ಇರದಾಗಿಂಚ ಮಾಡ್ತಾರಂದು ಕರೆಕ್ಟ್ ಹೆಂಗ್ ಗೊತ್ತಾನ ರಾಮಣ್ಣ ಇರ್ನ ಮಿತ್ತೊಂಜಿ ಅಭಿಮಾನ ಉಂಡು ಹೆಂಗ್ ರಾಮಣ್ಣ ಇರ್ನಿಗೆ ಬುಧರು ಇರ್ನ ಬುಧರು ಅಲ್ಪ ಅಲ್ಪ ರಟ್ಟೊಂದುಂಡು ರಾಮಣ್ಣ ಏನು ಗೊತ್ತುಂಡೆ ಒಂಜಿ ಮಲ್ಪಲಿ ಇರ್ನೊಟ್ಟಿಗೆ ಏರ್ ಕೆಲಸದ ಕುಳ್ಳೇರಾ ಮತ್ತೆ ಏರೋ ಕೆಲಸದ ಕುಳ್ಳ ಏರ್ ಮಾರೆ ಯಾರು ಆಗಲೇ ಬರ್ತಾರೆ ದರ್ಪ ಐತೆ ನಾಳೆ ದಾದ ಪ್ಲಾನ್ ಮಲ್ಪೋಲಿ ದಾದ ಪ್ಲಾನ್ ಮಲ್ಪೋಲಿ ಯಾಕೆ ತರ ಒಂಜಿ ಕಂಡ್ರೆ
ಅಂದೆ ಸಕರೆ ಅತ್ತೆ ಎಂಕ್ ಡೌಟ್ ಮಾರೆ ಅವು ಏನೋ ಮಲ್ಪಲಕಲ್ ಇಜ್ಜಿ ಅನ್ನ ಪ್ರಕಾರ ಪೈಪೆ ಕುಲ್ಲೋಡು ಅಲ್ಲ ತೂಕ ಸಂಡ ಬಂದ ಅತ್ತೆ ಓಯ್ ರಾಮಣ್ಣ ಹಾ ಇತೆ ಗಮ್ಮತ್ ಏನೋ ಗೊತ್ತು ಏಕಿತೆ ಕೂಡ ಚಾರ್ಜ್ ಮಲ್ಪೋರ ಇಜಿ ಚಾರ್ಜ್ ಮಾಡ್ಬೇಕು ಅಂದ ಸಕರೆ ಅಂದ ಅತ್ತ ಅವು ಏನೋ ಗೊತ್ತನೆ ಆಯ್ತಾ ಒಂದು ಅವು ಡಿಸೈನ್ ಪೂರ ಬುಡ್ಪಾದಾರತ್ತೆ ಅವು ಫುಲ್ ಎಂಬ್ರಾಯ್ಡ್ರಿ ಪೂರ ಏನೋ ಎಂಕ ಅರ್ಥ ಹಚ್ಚಿ ಬಾರ ಆಯ್ತಾ ಇಂಚಿನ ಒಂದು ಆ ಫುಲ್ ಪೂ ಪೂರ ಕುಲ್ಲಾತಾರತ್ತೆ ಹಾ ಅವಿತ ಪೂ ಪೂರ ಗಿಚ್ಚದು ಕೂಡ ಕುಲ್ಲಾವಡತಿ ಇದು ಪಕ್ಕಲ್ಲಿ ಬಸ್ ಅಂದೆ ಅತ್ತೆ ಓಯ್ ನನ್ನ ಈ ನಮ್ನಿ ಇಂಚ ಮಲ್ಪರೆ ಬಲ್ಲಿ ರಾಮಣ್ಣ ಎಂಕ ಪಂಡ ಏನೋ ಗೊತ್ತನೆ ಎಂಕುಲ ಎಂಕ ಅನ್ನ ಜಾಪಿಸಿತ್ತು ಸಕರೆ ಅನ್ಲಿ ಸಕರೆ ಅನ್ಲಿ ಅತ್ತೆ ರಾಮಣ್ಣ ಇತ್ತ ನನ್ನ ಬ್ಯಾತಕ್ಲೆಲ್ಲ ಒಂಜಿ ಪನೋಡತ್ತೆ ರಾಮಣ್ಣ ಎಡ್ಡೆ ಪೊಲ್ವೇರಿಂದೆ ಅದು ಇಂಚ ಮಲ್ಪರೆ ಬಲ್ಲಿ ನಿಕುಲು ಅಂದ ಒಂದೊಂಜಿ ನಿಕಲೆ ಒಂಜಿ ಪಾಠ ಗೊತ್ತಾನೆ ಯಾರು ಬೇಕಾದ್ರೆ ರ್ಯಾಶ್ ಅನ್ನ ಉಂಡತೆ ಇಡೀ ಯಾನು ರಿಕ್ಸ್ಡ್ ಇರ್ನ ಮೈಕ್ ಕಟ್ ಒಂದು ಯಾನು ಫುಲ್ ಅನೌನ್ಸ್ ಮಾಡ್ತಂಬರೋಡಾವ್ ಶಿರು ಹೊಡೆದು ಕಟ್ ಮಾಡಿ ಮುಟ್ಟ ಇಂಚ ಮಲ್ಪಿರಂದು ಅಜ್ಜಿ ಏನು ಆತು ಭಂಗ ಬಿಡ್ತು ಒಂಜಿ ಸೀರೆ ಕಾಂತದ ಅಲ್ಲೇ ಕೊಡ್ತೆ ಆ ನಮ್ದೆ ಪೊಲ್ವರದೆ ನಿಗುಲು ಅವು ಇಂಚಿನೇವು ರಾಮಣ್ಣ ಯಾರು ಮಾಡಿ ಬಂತಾರೆ ಈಗ ನೈಟಿ ಕೊರ್ಪೆ ಅಂದಿ ನೈಟಿ ಉಪ್ಪಾಡೆ ಅಲ್ಲಿ ಪೊಕ್ಕಡೆ ಸೀರೆ ಪುರ ಕೊಡ್ತು ನಾನು ಈ ನಮ್ನಿ ನಾಚಿಗೆ ಎಟ್ಟುಡತಿ ಫಂಕ್ಷನ್ಗೆ ನೈಟಿ ಮಾಡೋ ಬೋಡಾಲು आता इरेग्याने पाहते नंतर गमत आहो आणि यांना मग इरे ಗೊತ್ತು ಜೋ ಎರಡು ಎಂಕ್ಲ ಬಗ್ಗೆ ಇರೆ ಮಾತ್ರ ಗೊತ್ತು ದೊಂಕುಲ್ ಗೊತ್ತುನೆ ಅದೇ ಈ ತೆಲುಪುದೆ ರಾಮಣ್ಣ ತೆಲುಪರಿ ರಾಮಣ್ಣ ರಾಮಣ್ಣ ಈ ರೀತಿ ತೆಲುಪೋರಿ ಹೆಚ್ಚಿನ ಅಂಶ ಇರು ಯಾನ್ ಪಾತಿರೋ ಗಮ್ಮತ್ತ ತೋಜುನೇರಿಗೆ ಇರ್ ತೆಲ್ತಾರಿ ಹೆಂಗ್ ಪಕ್ಕ ಇರ್ ತೆಲ್ತಾರ ನಿತ್ಯ ಅಂಗಡಿ ಬರೋಡಾಪಡು ಅವ್ ಏರ್ ಪೊಲ್ಲಿನ ಅದ ದಾಯ ಗೊತ್ತನೆ ಈ ನಮ್ನಿ ಬೇಜಾರಾತನೆ ಇಂಕ್ ಯಾನ್ ಓಲ್ಲ ಪ್ರತಿಭಟನೆ ಮಲ್ಪರೆಗೆ ಪೋಪ್ಯಾನ್ ಬಕ್ಕ ಇತ್ತೇರಿಗೆ ಬೆಚ್ಚ ಒಂದುಂಡು ಇತ್ತೇರೆ ಬೆಚ್ಚ ಒಂದುಂಡು ಅಂದ ಬೆಚ್ಚ ಒಂದುಂಡು ಇರಿಗೆ ಅದೇ ಜೀತು ಏನೋ ಕ್ಲೋಸ್ ಫ್ರೆಂಡ್ ಜೀತು ಒಳ್ಳೆ 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 ನಾನು ಎక్కడ ಕಾಲ್ ಮಾಡ್ತಾ ಈಗ ಆಯ ಕೊಂಚ ರೆಡ್ ನೆಕ್ಕ ಅಂದೆ ಅತ್ತ ಪಪ್ಪ ಇರ್ನದೆ ರಾಮಣ್ಣ ಇರ ಮಗೆ ಆತ ಜೀತೇಸಿ ಅದತ್ ಮಗೆ ಅಣ್ಣ ಆಯ್ನೆ ಬನ್ನಿ ಅದೇ ನಂಬರ್ ಕೊರ್ರೆ ಬನ್ನಿ ಆಯ್ನೆ ಬನ್ನಿ ಅತ್ತದ ರಾಮಣ್ಣ ನಮಸ್ತೆ ನಮಸ್ತೆ ಒಂದು ಕಾರ್ತಿಕ್ ಪಂದೆ ಸ್ಪಂದನ ಟಿವಿ ಹಿಡ್ದು ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಒಂದು ಸ್ಪಂದನ ಟಿವಿ ಹಿಡ್ದು ಕಾರ್ತಿಕ್ ಪಂದೆ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದಿಲ್ಲ ಇರ್ನ ನಂಬರ್ ಕೊಡ್ತೀನಿ ಯಾರು ಗೊತ್ತುನೆ ಇರ್ನ ಮಗೇನೆ ಜಿತೇಶ್ ಓಕೆ ಜಿತೇಶ್ ಪಂಡೇರ್ ಎಲ್ಲ ಪಪ್ಪ ಒಂಚೂರು ಅಂತ ಕಿರಿಕಿರಿ ಮಲ್ಪಲೆ ಇಂಚ ಒಂಜಿ ಕಾನ್ಸೆಪ್ಟ್ ಕೊಡ್ತೀರ ಅಂಚ ಅದು ಇರಾಗ ಒಂಚೂರು ಕಿರಿಕಿರಿ ಮಲ್ತ ಬೆಚ್ಚ ಅವ್ರೆ ಸಾಧ್ಯ ನಿಂಚಿದೆ ಪಂಡ ಅಂಚ ಬೆಚ್ಚ ಅಂಡ ಬಾರಿ ಬಂಗ ಅದೇ ಅಂಚ ಇರ್ ಬಾರಿ ಫೇಮಸ್ ಉಳ್ಳರಿಗೆ ಕಟ್ಪಾಡಿ ಶಿರೋಡು ಅದೇ ಓಕೆ ಇದು ಪೂರ ಮಲ್ತಾನೆ ತಮಾಷೆಗೆ ಬೇಜಾರು ಮಲ್ಪಡ್ಸಿ ರಾಮಣ್ಣ ಓಕೆ ಇರ ನಂಬರ್ ಕೊರ್ರಿ ಜಿತೇಶ್ ಅದೇ ಪ್ರಕಾಶ್ನ ಬಡಿದಿ ಲತಾ ಬಂದಿಯರಲ್ಲ ಗೊತ್ತಾಯ್ತು ಪಾದೆಕಲ್ಲದ ಅಲ್ಪ ಮಂಡಲ ಗೊತ್ತಾಯ್ತು ಅದೇ ಅದೇ ಓಕೆ ಎಸ್ 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 ಅದೇ ಅದೇ ಓಕೆ ಓಕೆ ಸರ್ ಬಾಯ್ 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 ಬಾಯ್
ಎಸ್ ವೀಕ್ಷಕರು, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ರಕ್ಷಿತ್ ಆ್ಯಂಡ್ ಇವರ ನಂಬರ್ ಕೊಟ್ಟಿರೋದು ವಿವೇಕ್. ಓಕೆ, ಸೊ ರಕ್ಷಿತ್ ಅವರ ಊರು ಉದ್ಯಾವರ ಅಂತೆ. ಸೊ ರಕ್ಷಿತ್ ಅವರು ವಿಡಿಯೋ ಎಡಿಟಿಂಗ್ ಮಾಡ್ತಾರಂತೆ. ಸೊ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಫೋಟೋ ಎಡಿಟಿಂಗ್ ಆ್ಯಂಡ್ ಫ್ಲಿಪ್ ಕೂಡ ಮಾಡ್ತಾರೆ. ಫ್ಲಿಪ್ ಅಂದರೆ ನಿಮಗೆ ನೋಡಿರ್ಬೋದು ನೀವು ಸ್ಟೇಜಸಲ್ಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಬ್ಯಾಕ್ ಫ್ಲಿಪ್ ಹಾಕ್ತಾರೆ. ಸೊ ಅಂದರೆ ಪಲ್ಟಿ ಹಾಕ್ತಾರೆ. ಸೊ ಅದಕ್ಕೆ ಫ್ಲಿಪ್ ಅನ್ನೋದು. ಸೊ ಪಲ್ಟಿ ಹಾಕ್ತಾರಂತೆ ಅವರು ಜಾಸ್ತಿಯಾಗಿ. ಡ್ಯಾನ್ಸ್ ಕ್ಲಾಸ್ ಕೂಡ ಹೋಗ್ತಾರಂತೆ. ಸೊ ಕಾನ್ಸೆಪ್ಟ್ ಏನಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಒಂದು ಕಾನ್ಸೆಪ್ಟು, ನಮ್ಮ ಒಂದು ಫಿಲ್ಮ್ ಆಗ್ತದೆ. ಸೊ ಅದಕ್ಕೆ ಎಡಿಟರ್ ಬೇಕು. ಸೊ ಆದರೆ ನೀವು ನಮ್ಮ ಒಂದು ಫಿಲ್ಮ್ ಟೀಮ್ಗೆ ಸೇರ್ಬೋದು. ಸೊ ಆ ಥರ ಒಂದು ಕಾನ್ಸೆಪ್ಟ್. ನೋಡೋಣ ನಮ್ಮ ರಕ್ಷಿತ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ. ಬನ್ನಿ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ರಕ್ಷಿತ್. ಹಾಂ ನಮಸ್ತೆ. ಓಲರ್ ರಕ್ಷಿತ್ ಹೇಳಿ. ಯಾನ್ ಅಶೋಕ್ ಗುಪ್ತಾ ಬಂದೆ ಮುಂಬೈ ಕಾಲ್ ಮಾಡ್ತಂದಲ್ಲ. ಅಶೋಕ್ ಗುಪ್ತಾ ಬಂದೆ ಸರ್. ಇದು ವಿಡಿಯೋ ಎಡಿಟಿಂಗ್ ಪೂರ ಮಲ್ಪರತ್ತೆ. ವಿಡಿಯೋ ಎಡಿಟಿಂಗ್ ಬಕ್ಕ ಫೋಟೋ ಎಡಿಟಿಂಗ್ ಪೂರ ಅವು ಮೊಬೈಲ್ ಮಾತ್ರ ಫೋಟೋಶಾಪ್ ಅದ ವಿಡಿಯೋ ಎಡಿಟಿಂಗ್ ಮಲ್ಪಾರ ನಿಗಳು. ವಿಡಿಯೋ ಎಡಿಟಿಂಗ್ ಇರ್ನ ಪ್ರೊಫೆಷನಲ್ ಬಕ್ಕ ದಾತ ಕೆಲಸ ಮಾಡ್ತಲ್ಲ ರಕ್ಷಿತ್. ದಾತ ಕೆಲಸ ಮಾಡ್ತಲ್ಲ ಡ್ಯಾನ್ಸ್ ಕ್ಲಾಸ್. ವಿಡಿಯೋ ಎಡಿಟಿಂಗ್ ನಾಲೆಜ್ ಉಂಡು ಯಾರಿಗೆ ಪಂಡ ಯಾನ್ ಒಂಜಿ ಫಿಲ್ಮ್ಗೆ ತೊಂದಿಲ್ಲ. ಫಿಲ್ಮ್ಗೆ ತೊಂದಿಲ್ಲ ಎಂಕುಲು ಅಂದ ತುಳುಟು ಬಕ್ಕ ಕನ್ನಡ ಮಿಕ್ಸ್ಡ್ ಅಪ್ ಒಂಜಿ ಎಲ್ಲಂಜಿ ವಿತಿನ್ 1 ಮಂತ್ ಎಂಕುಲು ಮೂರ್ತ ಆಯ್ತಾ ಅಂಚ. ಸೊ ವಿಡಿಯೋ ಎಡಿಟರ್ ಅಂಕಲ್ ಬೋಡಿತ್ತೇನೆ ಎಂಕಲ್ ಅಂಚ ಎಂಕ ಮೇರ್ನ ಸಹಾನ್ ಉಲ್ಲತೆ. ಸಹಾನ್ ನಮ್ಮ ಕಟ್ಪಾಡಿದ ಆರ್ ಎಂಕ್ ನಂಬರ್ ಕೊರಿಯರ್ ಇರ ವಿಡಿಯೋ ಎಡಿಟಿಂಗ್ ಪೂರ ಮಲ್ಪೋರ್ಗೆ ಅಂಚೆ ಇಂಚ ಅಂದೆ. ಸೊ ಡ್ಯಾನ್ಸ್ ಎಲ್ಲ ಇರ ಗೊತ್ತುನ್ಗತ್ತೆ ಅತ್ತ ಗ್ರೂಪ್ ಅತ್ತ ಬಟ್ ಇರ ಕೊರಿಯೋಗ್ರಫಿ ಮಲ್ಪೋರೆ ಬಕ ಏನ ಅಲ್ಪೋರೆ ಇರ ಏನ ಅಲ್ಪೋರೆ ಇರ ವಿಡಿಯೋ ಎಡಿಟಿಂಗ್ ಇರಕ್ ಮಲ್ಪೋಲೆ ಅಂದ ಎಂಕಲ್ ಬಂಡ ಎಂಕಲ್ ಆಫ್ಟರ್ ಎಫೆಕ್ಟ್ಸ್ ಬಕ ಅಡೋಬ್ ಪ್ರೀಮಿಯರ್ ಪೂರ ಮಲ್ಪೋರೆ ಅತ್ತ ಇರಕ್ ಮಲ್ಪೋಲೆ ಐಟ್ ವೈಟ್ ವಿಡಿಯೋ ಎಡಿಟಿಂಗ್ ಮಲ್ತೀನಿ ಇರ್ ವೈಟ್ ಪೂರ ವಿಡಿಯೋ ಎಡಿಟಿಂಗ್ ಮಲ್ಪುನು ಇರ್ನ ಕೆಲವು ತೂತಾನೆ ಮಕ್ಕಳು ಕಡಪಡ್ತಾರೆ ಎಂಕ್ ಇರ್ನ ಇತ್ತೆ ಮೇರೆ ಕಡಪಡಿರ್ ಸಾನ್ ಕಡಪಡಿರ್ ಕೆಲವೊಂದು ವಿಡಿಯೋ ಎಡಿಟಿಂಗ್ ಮಲ್ತೀನಿ ಬಾರಿ ಖುಷಿ ಆನ್. ಮೇ ಬಿ ಅವು ಏನಂಗೆ ಗೊತ್ತಾಯ್ತು 3 to 4 minutes ಪಕ್ಕ 2 minutes ಪೂರ ಸೆಂಡ್ ಮಾಡ್ದಾರೆ ಅಂಚ ಮೇರೆ ಸಾನ್ ಕಡಪಡಿಯರು. ಸೊ ಇರ ಎಂಕ್ ತಿಕ್ಕೆ ಎರಡಂದಾಣೆ ಎಂಕುಲು ಎರಡು ಪಾತ್ರ ಉಂಟು ಜಸ್ಟ್ ವಿಡಿಯೋ ಎಡಿಟಿಂಗ್ ಶುರು ಮಲ್ಪೋಲಿ ಅಂತ ಅಂಚ ಬನ್ನಿ ಅಂದೆ पण इरे येत गोतुन मल्ले येत गोतुन पण एंगले फ्रेशर्स नकुले बोडु दाय गोतुने एंकलना प्लान पण एंगले जस्ट ಒಂದು ಪ್ಲಾನ್ ಮಲ್ತೊಂದು ಪನ ಕುಡರಿ ಅಲ್ಪ ಮಿಡಲ್ ಪಾತ್ರ ನಾವು ಎಂಕ ಬೆಚ್ಚಾಪ್ ನಂಚ. ಸೊ ಇರೆ ಫ್ರೆಶರ್ ಅದೇ ಫ್ರೆಶರ್ ನಗಲೆ ಕಾಣ ಎಂಕುಲು ಏತ್ಲ ಫೋರ್ಸ್ ಮಲ್ಪೋಲಿ ಅಂಚ ಬಕ ಒಂಜಿ ಏನ ಗೊತ್ತನೆ ಒಂಜಿ ಎಂಕ ಏನ ಇಷ್ಟ ಏನ್ ಪನ್ನಗ ಇರ ಡ್ಯಾನ್ಸರ್ ಬಕ ಫ್ಲಿಪ್ ಪೂರ ಪಾಡುವರ್ಗೆ ಅತ್ತೆ. ಸೊ ಯಾನ್ ಇಂಚಪ್ಪ ಸೇರಿ ಡ್ಯಾನ್ಸ್ ಕ್ಲಾಸ್ ಬಕ ಇಂಚಪ್ಪ ಇರ ಡ್ಯಾನ್ಸ್ ಕ್ಲಾಸ್ ಸೇರ್ನೆ ಒಂದು ತಿಂಗಳ ಅಂಚ ಇರ ಎತ್ ಫ್ಲಿಪ್ ಪಾಡುವರ್ ಇತ್ತ ಎಟ್ ಎ ಟೈಮ್ ಎತ್ ಫ್ಲಿಪ್ ಪಾಡುವರ್ ಅಂದೆ ಪ್ರಾಕ್ಟೀಸ್ ಅಂಕಲ್ ಏತ್ ವರನ್ನೆ ಒಂಜೆ ಪೆಟ್ಟೆಡ್ ಒಂಜಿ ಮೂಜಿನಾಲ್ ಫ್ಲಿಪ್ ಪಾಡುವರ ಇತ್ತೆ ಫುಲ್ ವರನ್ನೆ ಏತ್ ಫ್ಲಿಪ್ ಪಾಡುವರ ವರಕ್ ಒಂಜಿ 2 3 4 ಅಂಚ ಪಾಡುವರ ಅದೇ. ಪಂಡ ಎಂಕಲ್ಲ ಪಂಡ ಏನೋ ಗೊತ್ತುಂಡೆ ಎಂಕ್ ದ್ಯಾ ಗೊತ್ತುಂಡೆ ಫ್ಲಿಪ್ ಇರ್ನ ಇಷ್ಟ ಏನ್ ಬನ್ನಾಗ ಇರಾಗ DOP ಮಲ್ಪರಾಗ ಅಪ್ಪ ಕ್ಯಾಮರಾ ಪೂರ ವರ್ಕ್ ಮಲ್ಪೋಲಿಯ ಕ್ಯಾಮರಾ ಮಲ್ಪೋಲಿ ಇರಾಗ ವರ್ಕ್ ಮಲ್ಪೋಲಿಯ ಕ್ಯಾಮರಾ ವರ್ಕ್ ಅವ ಪಂಡ ಏನೋ ಗೊತ್ತುಂಡೆ ಎಂಕುಲು ಐಟ್ ಕೆಲವು ಶಾರ್ಟ್ಸ್ ಪೂರ ಉಂಡು ಏನ ಪನ್ನಾಗ ಒಂದು ಸರ್ಕಲ್ ಶಾರ್ಟ್ಸ್ ಪೂರ ಉಂಡು. ಲಾಸ್ಟ್ ಟೈಮ್ ಜಾಗ್ವರ್ ಫಿಲ್ಮ್ ತೋತಾರೆ ಜಾಗ್ವರ್ ಫಿಲ್ಮ್
ಜಾಬ್ ಆಯ್ತು ಜಾಗ್ವರ್ ಫಿಲ್ಮ್ ಜಾಗ್ವರ್ ಫಿಲ್ಮ್ ಬೊಕ್ಕ ಕೆಂಪೇಗೌಡ ಒಪ್ಪುರ ಎಂಕಲ್ನ ಓನ್ ಪ್ರೊಡಕ್ಷನ್ ಆಯ್ಪಿನ ಸೊ ಇರೆಗ್ ಒಂಜಿ ಅಡ್ಡೆ ಫ್ಯೂಚರ್ ಒಂದೆಟ್ಟು ದಾಯಪಂಡ ಇರೆಗ್ ಅವನ ಫ್ಲಿಪ್ ಗೊತ್ತು ಗತ್ತೆ ಫ್ಲಿಪ್ ಆಯ್ತೊಟ್ಟಿಗೆ ಇರ್ನ ನಮ್ಮ ಸೊಂಟಗೆ ಎಂಕ್ಲು ಕ್ಯಾಮರಾ ಕಟ್ಟದೆ ಅಂಚ ತಿರ್ಗಾದ ಪುರ ಶಾರ್ಟ್ ಪುರ ಗೆಪ್ಪುಗ ಅಂದ ಇರ ಐಟ್ ಪುರ ಎಡ್ಡೋಲ ಇರತ್ತೆ ಓಕೆ ಅಂತ ಇರಿಗೆ ಫ್ಲಿಪ್ ಪಂಡ ಇರಿಗೆ ಮಸ್ತ್ ಪ್ರಾಕ್ಟೀಸ್ ಮಾಡ್ಪೋಲಿ ಆ ಪಂಡ ಎಂಕಲ್ ಒಂಜಿ ಹೆಂಗ್ನ ಕೋ ಪ್ರೊಡ್ಯೂಸರ್ಸ್ ನಕುಲ್ ಕೇನೋದಿಲ್ಲ ಆ ಪಂಡ ಕೋ ಪ್ರೊಡ್ಯೂಸರ್ ಪ್ಲಸ್ ಡೈರೆಕ್ಟರ್ ಪ್ಲಸ್ ಎಡಿಟರ್ ಅರ್ಥ ಆಡ ಇರಿಗೆ ಹಲೋ 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 ಕೇನುಂಡೆ ಕೇನು ಯಾನು ಪಂಡ ಎನ್ನ ಕೋ ಪ್ರೊಡ್ಯೂಸರ್ ನಕುಲ್ ಪುರ ಕೇನೊಂದುಲ್ಲ ಪಂಡ ಯಾನು ಒಂಜಿ ಪ್ರೊಡ್ಯೂಸರ್ ಆದ್ ವರ್ಕ್ ಮಾಡ್ತೊಂದಿಲ್ಲ ಪ್ಲಸ್ ಡೈರೆಕ್ಟರ್ ಬಕ್ಕ ಪ್ಲಸ್ ಎಡಿಟರ್ ಬಕ್ಕ VFX ಆರ್ಟಿಸ್ಟ್ ಕೂಡ ಯಾನೆ ಅಂಚ ಎಂಕೇನ ಪನ್ನಗ ಎಂಕ್ ಮರಣಂಜಿ ಪ್ರೊಡ್ಯೂಸರ್ ಕೇಂದ್ರ ನಿಕಲ್ ಉದ್ಯೋಗ ನಮ್ಮ ಸಂಕ ಉಂಡದೆ ಅಪ್ಪನ ಕೋಸ್ಟಲ್ ಬೆಲ್ಟೆಡ್ ಎಂಕ್ಲೊಂಜಿ ಆಲ್ಮೋಸ್ಟ್ ಶೂಟ್ ಮಲ್ಪೊಡು ಬಂದೆ ಸೊ ಇರೆಗ ಫ್ಲಿಪ್ ಆಡೋಲಿ ಆಲ್ತರದ್ ಒಂಜಿ ಸಂಕ ಹೊಡ್ದು ಕುಡಿನ ಸಂಕೋಗು ಒಂದ್ ಸಂಕ ಕುಡಿನ ಸಂಕ ಆತ್ತೆ ಸಂಕೋಡ್ದು ತಿರ್ತಿ ಫ್ಲಿಪ್ ಆಡೋಲಿ ಅಪ್ಪನ ಅಂಚ ಅದಲ್ಲ ಐಡಿಯಾಸ್ ಮಿನಿ ಉಂಡೆ ಎರಡ ಸೊ ಇಫ್ ಯು ಯೋ ಸರ್ ವಿಡಿಯೋ ಎಡಿಟಿಂಗ್ ಮಾತಾ ಅನ್ನಂದು ವಿಡಿಯೋ ಎಡಿಟಿಂಗ್ ಪುರ ಪನ್ಲೆ ಅಪ್ಪನ ಇಟ್ಸ್ ವೆರಿ ಈಸಿ ಅಪ್ಪನ ಯಾನ ಆಸ್ ಅ ಎಡಿಟರ್ ಅನ್ಪಿನಿ ಐಕ್ ಒಂದು ಬೋಡು ಛಲ ಬೋಡು ಕಲೆ ಬೋಡು ಡೆಡಿಕೇಶನ್ ಬೋಡು ಕಾನ್ಫಿಡೆನ್ಸ್ ಬೋಡು ಬಕ ಮೂಜಿಲ ಬುಡುಡ ಪಂಡ ಒಂಜಿ ಕೋಪ ಗರ್ವ ಪೇಷನ್ಸ್ ಬೋರ್ಡ್ ಅಪ್ನ ಐಕ್ ಸೊ ಇಂಚ ರಕ್ಷಿತ್ ವಿವೇಕ್ ಇರ್ನ ಫ್ರೆಂಡಾ ವಿವೇಕ್ ಇರ್ನ ನಂಬರ್ ಕೊರಿಯರ್ ವಿವೇಕ್ನ ಗುರ್ತೊಂಡಿರಗ ಇರೇತ್ ಎಕ್ಸ್ಪೆಕ್ಟ್ ಐತ್ ಮಲ್ಪರ್ ಸ್ಯಾಲರಿ ಎತ್ ಎಕ್ಸ್ಪೆಕ್ಟ್ ಮಲ್ಪರ್ ಪಂಡ ಇರಕ್ ಪಂಡ ಧರ್ಮಕ್ ಬೆನ್ ಪವರೆಗೆ ಆಪ್ ಜೊತೆ ಅದು ಕರೆಕ್ಟ್ ಬಟ್ ವಿಲ್ ಟೀಚ್ ಯು ಎಂಕ್ಲು ಪಂಡ ಮಿನಿಮಮ್ 50,000 to 60,000 ಎಂಕ್ಲು ಫಸ್ಟ್ ಗೆ ಸ್ಯಾಲರಿ ಕೊರ್ಪ ಅದೇ ಪಂಡ ಆದ್ ಬಂಗ್ ಉಂಡತೆ ಪಂಡ ಅಂಚ ಬನ್ನಿ ಸೊ ಒನ್ ಫಿಲ್ಮ್ ಇರೇಗ ಟೋಟಲ್ ಪ್ಯಾಕೇಜ್ ಮಲ್ಪುಂದಾಂಡ 8 to 7 lakhs ಮುರ ತಿಕ್ಕೋಣ ಅಂಚ 1 month ಇರ್ ಬೆನ್ ಎರಡ 8 to 7 lakhs ಇರೇಗ ತಿಕ್ಕೋಣ ಇರೇಗ ಐಟ್ ಏನ ಪಂಡಾಗ ಇರೇಗ ಫ್ಲಿಪ್ ಇವರ ಡ್ಯಾನ್ಸರ್ ಪಂಡ ಇರೇಗ ಫ್ಲಿಪ್ ಲ ಗೊತ್ತುನತೆ ಒಂಜಿ ಅಡ್ವಾಂಟೇಜ್ ಏನ ಪನ್ನಾಗ ಕ್ಯಾಮರಾ ಇರ್ನ ಸೊಂಟೋ ಕಟ್ಟೋಲಿ ಅತೆ ಅಂಚ ಅಂದು ಡೈ ಬಕ ಇರೇಗ ಒಂದು DOP ಪಂಡ ಕ್ಯಾಮರಾ ಪಂಡ ಅವ್ರ ಎಡಿಟಿಂಗ್ ಅವು ಪೂರ ಓವರ್ ಆಲ್ ಫಿಕ್ಸ್ಡ್ ಮಲ್ಪೊಲ್ಲೆ ಅಂಚ ಮೇರೆ ವಿವೇಕ್ ಇರ್ನ ನಂಬರ್ ಕೊರಿಯರ್ ಆರ್ನ ಮೇರ್ನ ಸಹಾನ್ ಉಳ್ಳರ್ತೆ ಆರ್ನ ಕ್ಲೋಸ್ ಫ್ರೆಂಡ್ ಬಟ್ ಹಿ ಕಾಲ್ಡ್ ಮೀ ಯೆಸ್ಟರ್ಡೇ ವಿವೇಕ್ ಸಹಾನ್ ಎನ್ನ ಕ್ಲೋಸ್ ಫ್ರೆಂಡ್ ವಿವೇಕ್ ಇಸ್ ಹಿಸ್ ಕ್ಲೋಸ್ ಫ್ರೆಂಡ್ ನೆಕ್ಸ್ಟ್ ಟ್ಯೂಸ್ಡೇ ಏನ್ ಬರೋದಿಲ್ಲ ಓಷನ್ ಪರ್ಲ್ ಕುಲ್ಗ ಅವೇ ಓಷನ್ ಪರ್ಲ್ ಉಂಡತೆ ಹೋಟೆಲ್ ಯಾ ಬತ್ತನ ಅವಲೆ ಉಂಟು ಯು ಕ್ಯಾನ್ ಮೀಟ್ ಮೀ ದೇರ್ ಓಕೆ 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 ನಮಸ್ತೆ ರಕ್ಷಿತ್ ನಮಸ್ತೆ ಯಾನ್ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದಿಲ್ಲ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದಿಲ್ಲ ಇರ್ನ ನಂಬರ್ ಕೊರ್ರಿ ವಿವೇಕ್ ಅಂಚ ಇರ ವಿಡಿಯೋ ಎಡಿಟಿಂಗ್ ಮಲ್ಪೋರ್ಗೆ ಬಕ್ಕ ಫ್ಲಿಪ್ ಆಡುವರ್ಗೆ ಬಕ್ಕ ಫೋಟೋ ಎಡಿಟಿಂಗ್ ಮಲ್ಪೋರ್ಗೆ ಸೊ ಈತ್ ಪೂರ ಮಲ್ತಿನ ತಮಾಷೆಗೆ ರಕ್ಷಿತ್ ಅವೇ ಸೊ ವಿಡಿಯೋ ಎಡಿಟಿಂಗ್ ಕಲ್ಪೊಲ್ಲೆ ತೀರೆಗೆ ಎಡ್ಡೆ ಫ್ಯೂಚರ್ ಉಂಡಿರೆಗೆ ಓಕೆ ಸೊ ಇರ ನಂಬರ್ ಕೊರ್ನಿ ವಿವೇಕ್ ಅವೇ ಅರಡ ಕೇನ್ಲೆ ದಯ ಕೊರ್ನಿ ನಂಬರ್ ಓಕೆ 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 ರಕ್ಷಿತ್ ಆಲ್ ದ ಬೆಸ್ಟ್ ಇರೆಗೆ ಈತ್ ಪೂರ ಮಲ್ತಿನ ತಮಾಷೆಗೆ ಬೇಜಾರ್ ಮಲ್ಪಡ್ಸಿ ಓಕೆ ಬಾಯ್ ಎಸ್ ವೀಕ್ಷಕರೇ ನೋಡಿದ್ರಲ್ವಾ ಇವತ್ತಿನ ಕಿರಿಕಿರಿ ಮಸ್ಕಿರಿ
ಆ ಎಪಿಸೋಡ್ನ ಕಂಪ್ಲೀಟಾಗಿ ನೀವು ಎಂಜಾಯ್ ಮಾಡಿರ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಸೊ ನಾವು ಕೆಲವೊಂದು ಸತಿ ಎಪಿಸೋಡನ್ನು ಮಿಸ್ ಮಾಡ್ತೀವಿ ಅಂತ, ಏನು ಮಾಡಬೇಕು ಅದಕ್ಕೆ ಅಂತ. ಸೊ ನೀವು ಯೂಟ್ಯೂಬಲ್ಲಿ ಕಿರಿಕಿರಿ ಮಸ್ಕಿರಿ ಟೈಪ್ ಹೊಡೆದ್ರೆ ಸಾಕು, ಕಂಪ್ಲೀಟ್ ಎಪಿಸೋಡ್ ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಅದರಲ್ಲಿ ನೀವು ಕಳಿಸಿರುವಂಥ ನಂಬರ್ನ ಅಲ್ಲಿ ಅಂದರೆ ಕೆಲವೊಂದು ಸತಿ ಕೇಳ್ತಾರೆ ನಾವು ಕಳಿಸಿರುವ ಎಪಿಸೋಡ್ ಅಂದರೆ ಯಾವಾಗ ಬರುತ್ತೆ ಅಂತ. ಸೊ ಕಂಪ್ಲೀಟ್ ಡೀಟೇಲ್ಸ್, ಕಂಪ್ಲೀಟ್ ಎಪಿಸೋಡ್ಸು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಓಕೆ, ಸೊ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರ್ಗೆ ವಿತ್ ಡೀಟೇಲ್ಸನ್ನು ಕಳಿಸ್ಬೋದು. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಆಗಲಿ, ಯಾರ್ದೋ ನಂಬರನ್ನು ಕಳಿಸ್ಬೋದು. ಆ್ಯಂಡ್ ನಂಬರ್ ಅಂತೂ ಕರೆಕ್ಟ್ ಇರಲಿ. ಓಕೆ, ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.